ಸಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಎನ್ನ ಶೀಲಾಕುಂದರ್ ಇತ ವಾರ್ತೆದಿವರ ಊರು ಉದ್ಧಾರ ಆವಡು ಎನ್ನ ಊರದ ಜೋಕ್ಲು ಇಂಗ್ಲಿಷ್ ಕಲ್ಪಡೊಂದು ಕರುಣಾಕರ ಎಂ ಶೆಟ್ಟಿ ಪ್ರೌಢಶಾಲೆ ಮಲ್ತು ಕೊಡ್ತಿರಂದು ಶಾಸಕರು ಉಮಾನಾಥ ಕೋಟ್ಯಾನ್ ಪಂತೆರ ಸುರತ್ಕಲ್ ಮಧ್ಯ ಶಾಲೆಡ ಪ್ರೌಢಶಾಲೆದ ಐನು ಕೋಣೆಲೆನ ಹೊಸ ಕಟ್ಟೋಣ ಉದಿಪನ ಮಲ್ತದ ಆರು ಪಾತಿರಿಯರ ಸುರತ್ಕಲ್ ಮಧ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕರುಣಾಕರ ಎಂ ಶೆಟ್ಟಿ ಮಧ್ಯ ಗುತ್ತು 1 ಕೋಟಿ ರೂಪಾಯಿ ಖರ್ಚಿಡ ಪ್ರೌಢಶಾಲೆದ ಐನು ಕೋಣೆಲೆನ ಕಟ್ಟೋಣ ಕಟ್ಟಾದು ಕೊಡ್ದಿತ್ತದ ಐಟ ಉದಿಪನ ಕಾರ್ಯಕ್ರಮ ಶನಿವಾರ ನಡೆತಂಡ ಶಾಸಕರು ಉಮಾನಾಥ ಕೋಟ್ಯ ನಾಡೆ ಕತ್ತೆರ್ದು ಬೊಕ ತುಡಾರ ಬಲ್ಪು ಕೊತ್ತಾದ ಹೊಸ ಕಟ್ಟೋಣ ಉದಿಪನ ಮಲ್ತೆರ ಚೇಳಾಯರ್ ಗ್ರಾಮ ಪಂಚಾಯತ್ ಗುರ್ಕಾರ್ಯರ ಜಯಾನಂದ ಕ್ಲಾಸ್ ಕೋಣೆಲೆನ ಉದಿಪನ ಮಲ್ತೆರ ಜಯಾನಂದ ಗುರ್ಕಾರ್ಮೆಂಟ್ ನಡೆತಿನ ಸಭಾ ಕಾರ್ಯಕ್ರಮಟ್ಟು ವಿದ್ಯಾನಿಧಿ ಎಜುಕೇಷನ್ ಟ್ರಸ್ಟ್ ಗುರ್ಕಾರ್ಯರ ಪುಷ್ಪರಾಜ ಶೆಟ್ಟಿ ಎತ್ಕೊಂದು ಪಾತಿಡ್ದು ಶಾಲೆದ ಅಭಿವೃದ್ಧಿಗೆ 7 ಕೋಟಿ ರೂಪಾಯಿ ಖರ್ಚಾದಿತ್ತದ 4 ಕೋಟಿದಾತ ಕರುಣಾಕರ ಎಂ ಶೆಟ್ಟಿ ಊರಿಯೇ ಪಾಡ್ದಿರ ಆರೋಗ್ಯ ಸರಿ ಜಂದರೆಗೆ ಬರೆಯರೆ ಸಾಧ್ಯ ಆತಜಿ ಶಾಸಕರ ಸಂಸದರನ್ನ ಶಿಫಾರ್ಸಲು ಒಟ್ಟು 6 ಎಕರೆದಾತ ಜಾಗ ತೆಗೆದಂಡ ಯುಟಿ ಖಾದರ್ ಪ್ರಯತ್ನಡಿ ಸರ್ತಿ ಪ್ರೌಢಶಾಲೆ ಮಂಜೂರಾತನಂದು ಪಂಡ್ಯರ ಬಿನ್ನೇರ್ನ ಒಟ್ಟು ಸೇರಿಗಡೆ ಕಾರ್ಯಕ್ರಮ ಉದಿಪನಾಂಡ್ ದಾನಿಲುಬಕ ಸಹಾಯ ಸಹಕಾರ ಕೊರ್ನ ಅನಿಲ್ ಶೆಟ್ಟಿ ಸೂರಿಂಜೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಜಿಲ್ಲಾ ನಿರ್ದೇಶಕರ ದಿನೇಶ್ ಕುಮಾರ್ ಬಾಲಕೃಷ್ಣ ಶೆಟ್ಟಿ ರಮೇಶ್ ರಾವ್ ಕರುಣಾಕರ ಶೆಟ್ಟಿ ಬೈಲಗುತ್ತು ರತ್ನಾಕರ ಶೆಟ್ಟಿ ಪರವಾದ ನಮಗೆ ರಜತ್ ಶೆಟ್ಟಿ ಬಕ ಉದ್ಯಮಿ ರಂಜನ್ ಚೌಟ ಮಕ್ಳಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ ಶಾಸಕರ ಉಮಾನಾಥ ಕೋಟ್ಯಾನ್ ಪಾತಿಡ್ದು ಊರದ ಶಾಲೆ ಅಭಿವೃದ್ಧಿ ಅವಡು ಜೋಕುಲು ಇಂಗ್ಲಿಷ್ ಕಲ್ಪಡೊಂದು ಶಾಲೆ ಅಭಿವೃದ್ಧಿ ಮಲ್ದೇರ ಅಣ್ಣ ಮಾತಾ ಪೋಷಕರು ಈ ಕಾರ್ಯಕ್ರಮಕ್ಕೂ ಬರಂದಿನ ಬೇಜಾರ್ದ ಸಂಗತಿಯನ್ನು ಪಂಡಿರ ಜಯಾನಂದ ಚೇಳಾಯರ್ ಗುರ್ಕಾರ್ಮೆದ ಪಾತೆರ ಪಂಡದ ಅಭಿವೃದ್ಧಿ ಸಂಘ ಸಂಸ್ಥೆ ಕಾರ್ಯಕ್ರಮ ಬಗೆಟ್ಟು ಪಾತೆರ್ನೋ ಸುಲಭ ಕಾಸೊಟ್ಟು ಮಲ್ಪನ ಸುಲಭದ ಕಾರ್ಯತ್ ದೇವಸ್ಥಾನದ ಗಂಟೆ ಮುಚ್ಚಿನಲ ಶಾಲೆದ ಗಂಟೆ ಮುಚ್ಚರೆ ಬಲ್ಲಿ ಕಬಿಯೂರಿ ಪಣ್ಣಿನ ಪಾತೆರ ನೆಂಪ ಒಂದೊಂದೊಂದು ಪಂಡಿರ ಬೊಂಬಾಯಿ ಉದ್ಯಮಿ ಅನಿಲ್ ಶೆಟ್ಟಿ ತೇವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಬಜಪೆ ಯೋಜನಾಧಿಕಾರಿ ಗಿರೀಶ್ ಸುರತ್ಕಲ್ ಸ್ಪೋರ್ಟ್ಸ್ ಬೊಕ ಕಲ್ಚರಲ್ ಟ್ರಸ್ಟ್ ಗುರ್ಕಾರ್ಯರ ಮನೋಹರ ಶೆಟ್ಟಿ ಸೂರಿಂಜೆ ಶಿಕ್ಷಣ ಇಲಾಖೆ ಸಿಆರ್ಪಿ ಸಿಕಂದರ್ ಶಾಲಾಭಿವೃದ್ಧಿ ಸಮಿತಿ ಒತ್ತು ಗುರ್ಕಾರ್ಯರ ಅನಿಲ್ ಸಾಲ್ಯಾನ್ ವಿದ್ಯಾನಿಧಿ ಎಜುಕೇಷನ್ ಟ್ರಸ್ಟ್ ಗುರ್ಕಾರ್ಯರ ಕೃಷ್ಣಮೂರ್ತಿ ಭಟ್ ಪಣವ್ ಗುರ್ಕಾರ್ಯರ ವಿಠಲ ಶೆಟ್ಟಿ ವಿದ್ಯಾರ್ಥಿ ಸಂಘದ ಗುರ್ಕಾರ್ಯರ ಯೋಗೀಶ್ ದೇವಾಡಿಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಲ್ಕಿ ವಲಯದ ಮೇಲ್ವಿಚಾರತ್ವವನ್ನು ನಿಶ್ಚಿತಾ ಶೆಟ್ಟಿ ಕಾರ್ಯಕ್ರಮಟಿತ್ತೆರ ಮುಖ್ಯ ಟೀಚರ್ ಜೆನ್ ಡಿಸೋಜಾ ಸೊಲ್ಮೆ ಸಂದೈರ ಜತೆ ಟೀಚರ್ ಶೈಲಾ ಕಾರ್ಯಕ್ರಮ ಸುಧಾರ್ತೆರ ಉದಿಪನ ಸಭಾ ಕಾರ್ಯಕ್ರಮದ ಶಾಲಾಭಿವೃದ್ಧಿ ಸಮಿತಿದ ಗುರ್ಕಾರ್ದಿ ಪ್ರಫುಲ್ಲ ಪಂಜ ಗುರ್ಕಾರ್ಮಿಡ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆತಂಡ ಸಾಧಾರಣ 7 ಕೋಟಿ ತನಕ ಈ ಶಾಲೆಗೆ ವೆಚ್ಚವಾಗಿದೆ. ಬಹುಶಃ ಅದರಲ್ಲಿ ಬಹುಪಾಲು ಸುಮಾರು 4 ಕೋಟಿಯಷ್ಟು ಕರುಣಾಕರ ಎಂ ಶೆಟ್ಟಿ ಮಧ್ಯಗುತ್ತು ಅವರೇ ನೀಡಿದ್ದಾರೆ. ಇನ್ನು ಉಳಿದ ಏನು MRPಯಲ್ಲಿ ಇರ್ಬೋದು, HPCಯಲ್ಲಿ ಇರ್ಬೋದು, MCF ಇರ್ಬೋದು, BSF ಇರ್ಬೋದು, ಮತ್ತು ಬೇರೆ ಬೇರೆ ದಾನಿಗಳಿಂದ ಸಂಘ ಸಂಸ್ಥೆಗಳಿಂದ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಅನುದಾನ ಎಲ್ಲ ಸೇರಿ ಒಟ್ಟು 7 ಕೋಟಿ ಇವತ್ತಿಗೆ ಈ ಶಾಲೆಗೆ ಖರ್ಚಾಗಿದೆ. ಬಹುಶಃ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಹೊಂದಿದ ಶಾಲೆಯಾಗಿ ಮಾರ್ಪಟ್ಟಿದೆ. ಪ್ರೌಢಶಾಲೆಯ ಕಟ್ಟಡವನ್ನು ಕಟ್ಟಿ ನಮಗೆ ಇದನ್ನು ಈ ಊರಿನ ಜನರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇದನ್ನು ಕೊಟ್ಟಿದ್ದಾರೆ. ಮುಂದೆಯೂ ಇದರ ಬಗ್ಗೆ ಅವರು ಗಮನ ಹರಿಸಿ ಇದಕ್ಕೆ ಎಲ್ಲಿಯೂ ಕೊರತೆ ಬರದ ರೀತಿಯಲ್ಲಿ ಕಡೆಯವರೆಗೆ ನಮ್ಮ ಜೊತೆ ಅವರು ಇರ್ತಾರೆ. ಆ ರೀತಿ ಅವರ ಸ್ವಭಾವ. ಹಾಗಾಗಿ ಈ ಒಂದು ಶಾಲೆ ಯಶಸ್ವಿಯಾಗಿ ಮುಂದೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಈ ಶಾಲೆಯಲ್ಲಿ ನಡೆಯಲಿ. ಹೇಳಿದ ಹಾಗೆ ಬಹುಶಃ ಪಬ್ಲಿಕ್ ಸ್ಕೂಲ್ KPSC ಸ್ಕೂಲು ಸಹ ಇಲ್ಲಿ ಆಗುವಂಥ ರೀತಿಯಲ್ಲಿ ನಮಗೆಲ್ಲ ದೇವರ ಅನುಗ್ರಹಿಸಲಿ. ಅದರ ಬಗ್ಗೆ ನಾನು ಸಹ ಪ್ರಯತ್ನವನ್ನು ಪಡ್ತೇನೆ. ನಾವು ಯಾವುದೇ ವಿಚಾರವಾಗಿರಲಿ, ಅದು ಅಭಿವೃದ್ಧಿ ಆಗಿರಲಿ, ಸಂಘ ಸಂಸ್ಥೆ ಆಗಿರಲಿ, ಅಥವಾ ಒಂದು ಕಾರ್ಯಕ್ರಮ ಆಗಿರಲಿ, ಅದರ ಬಗ್ಗೆ ನಮಗೆ ಮಾತಾಡಲಿಕ್ಕೆ ಮಾತ್ರ ಸುಲಭ ಆಗ್ತದೆ. ಅದರಲ್ಲಿರುವಂಥ ಇನ್ವಾಲ್ವ್ಮೆಂಟ್ ತೆಗೆದುಕೊಂಡ್ರೆ ಅದರಲ್ಲಿರುವಂಥ ಕಷ್ಟ ಏನಂತ ನಮಗೆ ಗೊತ್ತಾಗ್ತದೆ. ಆದ್ದರಿಂದಲಾಗಿ ಎಲ್ಲರೂ ಕೂಡ ಒಂದು ಗ್ರಾಮದಲ್ಲಿರುವಂತಹ ದೇವಸ್ಥಾನದ ಗಂಟೆ ಮುಚ್ಚಿದರೂ ಕೂಡ ಪರವಾಗಿಲ್ಲಂತೆ, ಆದರೆ ಶಾಲೆಯ ಗಂಟೆ ಯಾವಾಗಲೂ ಕೂಡ ಮುಚ್ಚದಬಾರದು ಎಂಬುದಾಗಿ ಒಂದು ಹಿರಿಯ ಕವಿಗಳು ಹೇಳಿದಂಥ ಮಾತು. ಯಾಕೆಂತ ಹೇಳಿದರೆ ಶಾಲೆಯಲ್ಲಿ ಉತ್ತಮವಾದಂಥ ಸಂಸ್ಕಾರ ಬಂದರೆ ಆ ಶಾಲೆಯ ಆ ದೇವಸ್ಥಾನದ ಮಾಹಿತಿ ಏನು, ಅದರಲ್ಲಿರುವಂಥ ದೈವಿಕ ಶಕ್ತಿ ಏನು, ಮತ್ತು ಅದರಲ್ಲಿರುವಂಥ ನಡತೆ ಏನು, ಅದರಲ್ಲಿರುವಂಥ ಧರ್ಮದ ಅಥವಾ ಸನಾತನದ ಸಂಸ್ಕೃತಿಯ ಯಾವ ನೈಜತೆ ಏನೆಂಬುದು ಎಲ್ಲರಿಗೂ ತಿಳಿಯುವಂತಾಗ್ತದೆ. ಕುಡ್ಲದ ಬೋಳರ ಎಮ್ಮೆಕೆರೆ ಅಂತಾರಾಷ್ಟ್ರೀಯ ನೀಂದುನಕ್ಕಿದ್ದುಟ್ಟು 5ನೇ ರಾಷ್ಟ್ರೀಯ ಫಿನ್ ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್ ಶನಿವಾರ ಉದಿಪನಾದ 4 ದಿನ ನಡೆತೊಂದುಂಡು. ಅಂಡರ್ ವಾಟರ್ ಸ್ಪೋರ್ಟ್ಸ್ ಫೆಡರೇಷನ್ ಆಫ್ ಇಂಡಿಯಾದ ನಿಲೆಟ್ ಫಿಸಿಕಲ್ ಎಜುಕೇಷನ್ ಫೌಂಡೇಶನ್ ಆಫ್ ಇಂಡಿಯಾ ಬೊಕ
ಕರ್ನಾಟಕ ಫಿನ್ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಜತೆ ಸೇರಿಗೆಡು ಡಿಸೆಂಬರ್ 13 ಮುಟ ಕುಡ್ಲ ಬೋಳಾರದ ಎಮ್ಮೆಕೆರೆ ಅಂತಾರಾಷ್ಟ್ರೀಯ ನೀಂತುನಕ್ಕೆ ದೊಡ್ಡ ದೀವನ್ನ 5ನೇ ರಾಷ್ಟ್ರೀಯ ಫಿನ್ ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್ 2025 ಶನಿವಾರ ಉದಿಪನಾಂಡ್ ಶಾಸಕರ ವೇದವ್ಯಾಸ ಕಾಮತ್ ಪಂಥ ಉದಿಪನ ಮಲ್ದದ ಪಾತ್ರಿಡ್ದು ಇಂಚಿನ ಪಂಥ ಅಪರೂಪಾದ ಕುಡ್ಲಾಡ್ ನಡ್ತುಂಡು ಮಾತಾ ಕ್ಷೇತ್ರಲೇಡು ಬುಲಿಚಲಾಯಿನ ಕುಡ್ಲಾಡ್ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಗೊಬ್ಬುದ ಕೂಟಲಿಗೆ ಅಗತ್ಯವಾಯಿನ ಗೊಬ್ಬುದ ಕಲವಕ ಬೇತೆ ಸೌಕರ್ಯಲೆಲ್ಲ ಒದಗಾವೊಂದುಂಡು ಪಂಡಿರ ಜಿಲ್ಲಾಧಿಕಾರಿ ದರ್ಶನ್ HP ಕರಾವಳಿ ಅಭಿವೃದ್ಧಿ ಮಂಡಳಿ ಗುರ್ಕಾರ್ಯರು MA ಗಪೂರ್ ನಿಟ್ಟೆ ಸಮೂಹ ಸಂಸ್ಥೆಲಿನ ಮುಖ್ಯಸ್ಥರು ನಿಟ್ಟೆ ವಿನಯ್ ಹೆಗ್ಡೆ ಅದಾನಿ ಗ್ರೂಪ್ ಕಾರ್ಪೊರೇಟ್ ವ್ಯವಹಾರಲಿನ ಕಾರ್ಯತ್ವವನ್ನು ನಿರ್ದೇಶಕರು ಕಿಶೋರ್ ಆಳ್ವ ಅಂಡರ್ ವಾಟರ್ ಸ್ಪೋರ್ಟ್ಸ್ ಫೆಡರೇಷನ್ ಆಫ್ ಇಂಡಿಯಾದ ಪ್ರಧಾನ ಕಾರ್ಯಂತರ ಡಾಕ್ಟರ್ ತಪನ್ ಕುಮಾರ್ ಪಾಣಿಗ್ರಹಿ ಉದಿಪನಲ್ಲಿಸ್ಟಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದ ಗೊಬ್ಬುದ ಸಾಧಕರಾಯನ ಪೂವಮ್ಮವಕ ಧನಲಕ್ಷ್ಮಿ ಪೂಜಾರಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ ದೇಶದ ಬೇತೆ ಬೇತೆ ರಾಜ್ಯಲಿನ 1000 ಹೆಚ್ಚಿನ ಇಂಧನ ಬಿಡಿಸಿರ ಈ ಗೊಬ್ಬುದ ಕುಟ್ಟಡ ಪಾಲ್ದೊಂಡಿರ ವರ್ಷದ ಮುಟ್ಟದಕ್ಲಿಗೆ ಬೇತೆ ಬೇತೆ ಗೆಲೆಡ ಇಂಧನ ಪಂಥ ನಡತೊಂದುಂಡು 144 ಈವೆಂಟ್ ನಡೆಪರುಂಡು ಸಂಘಟಕರು ತೆರಿಪಾದಿರ ಎಮ್ಮೆಕೆರೆ ಈಜುಕೊಳದಲ್ಲಿ ನಮ್ಮ ಈಜುಕೊಳದ V1 ಎಕ್ವಾ ಸೆಂಟರ್ನ ಒಂದು ಸಹಯೋಗದಲ್ಲಿ ಈ ರಾಷ್ಟ್ರ ಮಟ್ಟದ ಈ ಅಂಡರ್ ವಾಟರ್ ಈಜು ಸ್ಪರ್ಧೆಯನ್ನು ನಮ್ಮ ಫೆಡರೇಷನ್ ಅವರು ಹಮ್ಮಿಕೊಂಡಿದ್ದಾರೆ. ಅವರ ಎಲ್ಲ ಉಸ್ತುವಾರಿಯಲ್ಲಿ ಈಜು ಕ್ರೀಡೆ ನಡೀತಾ ಇದೆ. ಇಲ್ಲಿ ಈಜುಕೊಳದಲ್ಲಿ ಹಲವಾರು ನಮ್ಮ ಕರ್ನಾಟಕದಿಂದ ಸೇರಿ ಹಲವಾರು 23 ಸ್ಟೇಟ್ಗಳು ಭಾಗವಹಿಸ್ತಾ ಇದೆ. ಇದು ಒಂದು ಹೊಸತಾದ ಕ್ರೀಡೆಯಾಗಿದೆ ನಮ್ಮ ಮಂಗಳೂರಿಗೆ. ಭಾಳ ಒಂದು ಚಂದದ ಕ್ರೀಡೆ. ಮುಖಕ್ಕೆ ಮಾಸ್ಕ್ ಮತ್ತು ಕಾಲಿಗೆ ಫಿನ್ಸ್ ಹಾಕ್ಕೊಂಡು ಒಂದು ಮೊನೋಫಿನ್ಸ್ ಮತ್ತು ಬೈಫಿನ್ಸ್ ಎಂಬ 2 ವಿಭಾಗಗಳಲ್ಲಿ ಈ ಈಜುಪಟುಗಳು ಭಾಗವಹಿಸ್ತಾ ಇದ್ದಾರೆ. ಇದು ನಮ್ಮ ಕ್ರೀಡೆಗೆ ಒಂದು ಒಳ್ಳೆಯ ಉನ್ನತಿ ನಿರ್ಧಾರಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಇಲ್ಲಿ ನಡೀಲಿಕ್ಕೆ ನಮಗೆ ಇವತ್ತು ಅವಕಾಶ ಸಿಕ್ಕಿದೆ. ಅವಕಾಶಕ್ಕಾಗಿ ತುಂಬ ನಾನು ಧನ್ಯವಾದಗಳು ಕೊಡ್ತೇನೆ ಫೆಡರೇಷನ್ ಅವರಿಗೆ. ಹಾಗೂ ಈ ಈಜುಕೊಳವನ್ನು ನಮಗೆ ಅನುಕೂಲ ಮಾಡಿಕೊಟ್ಟಂಥ V1 ಎಕ್ವಾಟಿಕ್ ಸೆಂಟರ್ ಅವರು ನಮಗೆ ಈಜುಕೊಳವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ಎಲ್ಲ ಈಜುಪಟುಗಳು ಇವತ್ತು ನಮ್ಮ ಕರ್ನಾಟಕದಿಂದ ತುಂಬ ರೆಕಾರ್ಡ್ ಬ್ರೇಕ್ ಕೂಡ ಮಾಡಿದ್ದಾರೆ. ಅದನ್ನು ಮುಂದಕ್ಕೆ ನಾವು ಈಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡುವಾಗ ಅದನ್ನು ಹೇಳ್ತಾ ಇದ್ದೇವೆ. ಕುಡ್ಲದ ಪೋದಾರ್ ಇಂಟರ್ನ್ಯಾಷನಲ್ ಸ್ಕೂಲ್ದ ವರ್ಷದ ಆಚರಣೆ ಸ್ಪಂದನ್ ಶನಿವಾರ ಕುಡ್ಲದ ಕುದ್ಮಲ್ ರಂಗರಾವ್ ಪುರಭವನೋಡು ನಡೆತಂಡು ಸಂಸ್ಥೆದ ಒಡಿಪದ ಪ್ರಿನ್ಸಿಪಾಲರು ನೇತ್ರ H ದೈಕ್ ನೀರ್ಮೈತದ ಕಾರ್ಯಕ್ರಮಕ್ಕೂ ಚಾಲನೆ ಕೊರಿಯರು. ಕುಡ್ಲದ ಪೋದಾರ್ ಇಂಟರ್ನ್ಯಾಷನಲ್ ಸ್ಕೂಲ್ದ ವರ್ಷದ ಆಚರಣೆ ಸ್ಪಂದನ್ ಶನಿವಾರ ಕುಡ್ಲದ ಕುದುಮಲ್ ರಂಗರಾವ್ ಪುರಭವನೋಡು ನಡೆತಂಡು ಜಂಬೋ ಕಿ ಸಾಥ್ ಸುರ್ ಔರ್ ಸಾಚ್ ಕಿ ಸಂಗಮ್ ಪನ್ಪನ ಉದ್ದೇಶ ಸಾಲದಡಿಟ್ಟು ಜೋಕ್ಲಿಗೆ ಬೇತೆ ಬೇತೆ ಮನಸ್ಸುಗುಲ್ಲಾಸದ ಸಾಧನೆಯನ್ನು ಪೊಲೊಮ್ಮಲ್ಪನೆತ ಒಟ್ಟುಗು ಐಡ್ದು ಪದ ಪನ್ಪಾದು ಪೊಡಿ ಜೋಕ್ಲು ನೆಲಿಕೆ ಪ್ರದರ್ಶನ ಮಲ್ತದಿತ್ತಂಡು. ಈ ಪೊರ್ತುಡು ಪೋದಾರ್ ಪ್ರಿಪ್ದ ಚೀಫ್ ಅಕಾಡೆಮಿಕ್ ಅಧಿಕಾರಿ ತಾಪಕ ನಿರ್ದೇಶಕಿ ಡಾಕ್ಟರ್ ಸ್ವಾತಿ ಪೋಪಟ್ ವಾಟ್ಸ್ ಎಡ್ಡೆಪ್ಪು ಬೈಕೇರ ಒಡಿಪು ಪೋದಾರ್ ಇಂಟರ್ನ್ಯಾಷನಲ್ ಸ್ಕೂಲ್ದ ಪ್ರಿನ್ಸಿಪಾಲರ ನೇತ್ರ H ಮಲ್ಲಪಿನೆರಾದ ದೈಕ್ ನಿರ್ಮೈತದ ಕಾರ್ಯಕ್ರಮ ಉದಿಪನ ಮಲ್ತೆರ. ಪೋದಾರ್ ಶಾಲೆದ ಪ್ರಿನ್ಸಿಪಾಲರ್ ಗಿರೀಶ್ ಕುಮಾರ್, ಮುಖ್ಯೋಪಾಧ್ಯಾಯರು ನಯನ A ಕಂಠಿ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಪ್ರಿನ್ಸಿಪಾಲರ್ ಶೀಲಾ ಬಾಲಮುರಳಿ, ಸ್ವಪ್ನ ನಲಿಕದಂ ಪಾಲ್ದೊಂಡಿರ. ಶಾಲೆದ ಪುಡಿ ಜೋಕುಲು ತರಾವರಿ ಮಾದರಿದ ನಲಿಕೆಲೆಯನ್ನು ಮಲ್ತದೋ ಜಯರ. ವೇದಿಕೆಡು ಪೊಡಿ ಜೋಕ್ಲೆರ್ದ ಪದನಲಿಕೆ ಮೂರ್ತು ಬತ್ತಂಡ ವರವು ಕಲ್ಪನ ಬಿಡ್ಸೇರು ಜೋಕ್ಲಿಗೆ ನೆಂಪುದ ಕಾಣಿಕೆ ಕೊಡ್ತು ಮೆಚ್ಚಿಗೆ ತೆರಿಪಾಯರು. The Manomaya Kosha, which talks about emotional and mental health. Vijnanamaya Kosha, concerning the knowledge and understanding. And of course the Anandamaya Kosha, which is the joy and the inner happiness. This approach of Panchakosha is aligned with the National Education Policy 2020, which emphasizes on experiential, joyful learning of the child through various methods. No words to express. As you have seen the confident rock stars coming in,
presenting their thing the way as if they have mastered it, they are the ones who have created it. I can see the hard work behind the scenes, and I can see the hard work of the students and the cooperation and support of the parents here. Wishing you all a wonderful day, and my heartfelt gratitude to the mentors, to the support team, and the invisible staff behind the scene who has made this program wonderfully successful and vibrant throughout. ಮಹಿಷಾಮರ್ದಿನಿ ಕಂಬುಲ ಸಮಿತಿ ಹೊಕ್ಕಾಡಿಗೊಳ್ಳಿದ ನೆಲೆಟ್ ವೀರ ವಿಕ್ರಮ ಜೋಡುಕೆರೆ ಕಂಬಳ ಐತಾರ ನಡೆತಂಡ ಶ್ರೀ ಕ್ಷೇತ್ರ ಪೂಂಜದ ಅಸ್ರಣ್ಯರ ಕೃಷ್ಣ ಪ್ರಸಾದ ಆಚಾರ್ಯ ಕಂಬುಲದ ಕರೆ ಉದಿಪನ ಮಲ್ತೇರ ಬೆಳ್ತಂಗಡಿ ಬಕ ಬಂಟ್ವಾಳ ತಾಲೂಕದ ಗಡಿಜಾಗಿಡುಪನ ಹೊಕ್ಕಾಡಿಗೊಳ್ಳಿಡ ಮಹಿಷಾಮರ್ದಿನಿ ಕಂಬಳ ಸಮಿತಿದ ನೆಲೆಟ್ ವೀರ ವಿಕ್ರಮ ಜೋಡುಕೆರೆ ಕಂಬಳ ಐತಾರ ನಡೆತಂಡ ಶ್ರೀ ಕ್ಷೇತ್ರ ಪೂಂಜದ ಅಸ್ರಣ್ಯರ ಕೃಷ್ಣ ಪ್ರಸಾದ ಆಚಾರ್ಯ ಕಂಬುಲದ ಕರೆ ಉದಿಪನ ಮಲ್ತೆರ ಪಡ್ಯಾರ ಬೆಟ್ಟ ಕೊಡಮಣಿತಾಯ ದೈವಸ್ಥಾನದ ಧರ್ಮದರ್ಶಿಯಂ ಜೀವಂತರ ಕುಮಾರ್ ಬಾವಟೆಯರಯರ ಸಭಾ ಕಾರ್ಯಕ್ರಮಟ್ಟು ಕಂಬಳ ಸಮಿತಿ ಗುರ್ಕಾರ್ಯರ ರಶ್ಮಿತ್ ಶೆಟ್ಟಿ ಕೈತೊಡಿ ಮಾತರೆಲ್ಲ ಎತ್ಕೊಂಡಿರ ಬಿನ್ನೇರ್ನ ಒಟ್ಟು ಸೇರಿಗಡೆ ಕಾರ್ಯಕ್ರಮ ಉದಿಪನಾಂಡ ಕೃಷ್ಣ ಪ್ರಸಾದ ಆಚಾರ್ಯರ ಪಾತ್ರದ ಬೈಲು ಕಂಬುಲಗೆ ಸೇಸಾಯಿನ ಧಾರ್ಮಿಕವಾದ ಸಂಬಂಧ ಉಂಡು ಈ ಜನಪದಕ್ಕೂ ಬೋರಿದು ಬರೆಯರೆ ಊರ್ದಕ್ಲಿನ ಸಹಾಯ ಸಹಕಾರಿ ಅಗತ್ಯ ಅಂದ್ಕೊಂಡ್ಯರ ಸಿದ್ದಕಟ್ಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಗುರ್ಕಾರ್ಯರ ಪ್ರಭಾಕರ ಪ್ರಭು ಪಾತ್ರಿಡ್ದಿ ಕಂಬಲನು ಉರಿಪಾದ ಬುಲೆ ಪಾವನ ಕೆಲಸ ಊರದ ಸಂಘ ಸಂಸ್ಥೆಲ್ ಬೊಕ್ಕ ಗ್ರಾಮದ ಜನಕ್ಲಿಡ್ದ ಆವಡೊಂದು ಪಂಡ್ಯರ ಕುಕ್ಕಿಪಾಡಿ ಗ್ರಾಮ ಪಂಚಾಯತ್ ಗುರ್ಕಾರ್ಯರ ಶೇಖರ ಶೆಟ್ಟಿ ಬದ್ಯಾರ್ PDO ಗಣೇಶ್ ಶೆಟ್ಟಿ ಆರಂಬೋಡಿ ರಾಯಿ ಗ್ರಾಮ ಪಂಚಾಯತ್ ಗುರ್ಕಾರ್ಯರ ಸಂತೋಷ್ ಕುಮಾರ್ ಭಟ್ಟ ಬ್ಯಾಂಕ್ ಅಧಿಕಾರಿ ಸಂತೋಷ್ ಕುಮಾರ್ ಚೌಟ KMF ನಿರ್ದೇಶಕರು ಪ್ರಭಾಕರ ಹುಲಿಮೇದು ಬೆನ್ನಿದಾರ ಚಂದ್ರಶೇಖರ ಗೌಡ ಜಾಗೆ ಕೊರ್ನಾರ್ ಸುಧೀರ್ ಶೆಟ್ಟಿ ಹೊಕ್ಕಾಡಿಗೋಳಿ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಬಾಲಕೃಷ್ಣ ಸುಂದರ ಪೂಜಾರಿ ಪ್ರವೀಣ್ ಕುಲಾಲ್ ಆಂಡ್ರೂ ರೆಗೋ ನೋಣಯ್ಯ ಪೂಜಾರಿ ಕರಿಯ ಪೂಜಾರಿ ಇಂಚ ಬಿನ್ನಿರ್ಬಕ ಸಮಿತಿದ ಪದಾಧಿಕಾರಿಗಳು ಈ ಪಡ್ತಿದ್ದಾರೆ ಶಾಜಲ್ ರಾಯ್ ಕಾರ್ಯಕ್ರಮ ಸುಧಾಡ್ತಾರ ಸಾಂಸ್ಕೃತಿಕವಾದ ಜಾನಪದವಾದ ಕ್ರೀಡಾಂಡಲ ಐಕೆ ವಿಶೇಷವಾದ ಧಾರ್ಮಿಕವಾದ ಒತ್ತುಗೊರ್ಪಣ ಒಂಜಿ ಕ್ರೀಡೆ ಈ ನಮ್ಮ ಹೊಕ್ಕಾಡಿಗೋಳಿದ ಕಂಬಳ ಅಂದು ಕೆಲವೆಡೆ ಕಂಬಳಡೆ ಧಾರ್ಮಿಕವಾದ ನಂಟಿಪ್ಪುಣ ಕಂಬಳ ಅಂದ ಬಣ್ಣಗ ನಮ್ಮ ಈ ಹೊಕ್ಕಾಳಿಗೋಳಿದ ಕಂಬಳ ಅಂದ ಬಣ್ಣೋಳಿ ತಾಯಂದ ಬಣ್ಣಗ ವಿಶೇಷವಾದ ಪೂಂಜ ಉಳ್ಳಾಲ್ ದಿನ ಒಂಜಿ ಅನುಗ್ರಹ ಐತ ಜೊತೆಗೆ ಮಾಗಣದ ಆರಾಧ್ಯ ದೈವಳು ರಾಜ್ಯ ಕೊಡಮಣಿತಾಯಲ ಅವೇ ಪ್ರಕಾರವಾದ ಮೋಜಿಲ್ ನಾಯಕಲ ವಿಶೇಷವಾದ ಒಂಜಿ ನಂಟಿಪ್ಪುಣ ಕಂಬಳ ಅಂದ ಬಣ್ಣಗ ಈ ನಮ್ಮ ಪೂಂಜ ಹೊಕ್ಕಾಳಿಗೋಳಿದ ಕಂಬಳ ಅಂದ ಬಣ್ಣೋಳಿ ಕೇವಲ 5 ಲಕ್ಷ ಇದ್ದೇನೆ 10 ಕಂಬಳ ಮಾತ್ರ 5 ಲಕ್ಷ ದೀಂದು ಯಾನು ಈ ವೇದಿಕೆ ರಾಜ್ಯ ಸರ್ಕಾರ ಪನೊಂದುಲ್ಲೆ ಕಾಸು ಏತ್ಲ ಇಪ್ಪಡು ಐನು ಮಾತ ಎಲ್ಲೆ ಕಂಬಳ ಇಪ್ಪಡು ಮಲ್ಲ ಕಂಬಳ ಇಪ್ಪಡು ಮಾತ ಕಂಬಳಗಳ ಐನು ಪಟ್ಟದ ಕೊರೆ ಅಂದಾಂಡ ಅವು ಭಾರಿ ಎಡ್ಡೆ ವಿಚಾರ ಇಡೀ ತುಳುನಾಡುಗಳು ಅವು ನಿಖಲು ಗೊರ್ಪಂಚಿನ ಒಂದು ಎಡ್ಡೆ ಸಾಮಾಜಿಕ ನ್ಯಾಯ ಪನ್ಪರ ಪಾತ್ರವನ್ನ ಈ ಸಂದರ್ಭ ಪನೊಂದುಲ್ಲೆ ಒಡಿಪು ಶ್ರೀಕೃಷ್ಣ ಮಠಟು ಶಿರೂರು ಮಠದ ಪರ್ಯಾಯ ಬರ್ಪುನ ಜನವರಿ 15 ಶುರು ಆಯಿರೈತದ ಪರ್ಯಾಯ ಉಚ್ಚಯದಲ್ಲಿ ಪೋಲಿನ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಬಿಡುಗಡೆ ಮಲ್ತೆರ ಒಡಿಪು ಶ್ರೀಕೃಷ್ಣ ಮಠಟ ಶಿರೂರು ಮಠದ ಪರ್ಯಾಯ ಬರ್ಪುನ ಜನವರಿ 15 ಶುರು ಆಯಿರೈತದ ಪರ್ಯಾಯ ಉಚ್ಚಯಗು ಬಾರಿ ಅಟ್ಟಣೆ ನಡೆತೊಂದುಂಡು ಶಿರೂರು ಮಠದ ಇಲ್ಯ ಪ್ರಾಯದ ಸ್ವಾಮೀಜಿ ವೇದವರ್ಧನ ತೀರ್ಥ ಶ್ರೀಪಾದಿರ ಪರ್ಯಾಯ ಉಚ್ಚೇಡು ಸರ್ವಜ್ಞ ಪೀಠ ಇರುವೆರ ಪರ್ಯಾಯ ಉಚ್ಚಯದ ಲೆಪ್ಪೋಲ ಐತಾರ ಬಿಡುಗಡೆ ಅಂಡ್ ಕೃಷ್ಣ ಭಕ್ತಿದ ಕೇಂದ್ರ ಆದುಪನ ಕನಕನ ಕಂಡಿದ ಎದುರುಡು ವಿದ್ವಾಂಸರ ಅಷ್ಟಾವಧಾನಿ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಲೆಪ್ಪೋಲೆ ಬಿಡುಗಡೆ ಮಲ್ತೆರ ನನದ ದಿನಕ್ಲಿಡ ಅಭಿಯಾನದ ರೀತಿಯಡು ಉಡುಪಿ ಜಿಲ್ಲೆದ ಮಾತ 5 ಲಕ್ಷದ ಹೆಚ್ಚ ಇಲ್ಲಡೆ ಲೆಪ್ಪೋಲೆ ಕುರ್ಪನ ಯೋಜನೆ ಪಾಡ್ದಿರ ಶಿರೂರು ಪರ್ಯಾಯ ನಮ್ಮ ಪರ್ಯಾಯ ಮುಂದೆ ಸರ್ವಜ್ಞ ಪೀಠವನ್ನು ಏರಲಿಕ್ಕಿರುವಂತಹ ಶಿರೂರು ಮಠದ ಶ್ರೀ ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿಯವರ ಪರ್ಯಾಯ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತಹ ಆಹ್ವಾನ ಪತ್ರಿಕೆಯನ್ನು ಇವತ್ತು ಬಿಡುಗಡೆ ಮಾಡಲಾಗಿದೆ. ಉಡುಪಿ ಜಿಲ್ಲೆಯಾದ್ಯಂತ ಇವತ್ತು ಏಕಕಾಲದಲ್ಲಿ ಮನೆ ಮನೆಗೆ ಆಹ್ವಾನ ಪತ್ರಿಕೆ ನೀಡುವಂತ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡಲಾಗಿದೆ. ಬಹಳ ಅದ್ದೂರಿಯಾಗಿ ಶಿರೂರು ಮಠದ ಶ್ರೀ ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿಯವರ ಪರ್ಯಾಯ ಸಂಪನ್ನಗೊಳ್ಳಿಕ್ಕಿದೆ. ಇಡೀ ಉಡುಪಿ ಜಿಲ್ಲೆಯ ಜನತೆ ಈ ಪರ್ಯಾಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಪರ್ಯಾಯ ಅನ್ನುವಂಥ ಭಾವನೆಯಲ್ಲಿ ತೊಡಗಿಸಿಕೊಳ್ಳಬೇಕನ್ನುವಂತಹ ಮನವಿಯನ್ನ
ಪರ್ಯಾಯ ಸ್ವಾಗತ ಸಮಿತಿಯ ಮೂಲಕ ಮಾಡ್ತಾ ಇದ್ದೇವೆ. ವಿಟ್ಲದ ಕೇಪು ಶ್ರೀ ಉಳ್ಳಾಲ್ದಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಕಜಂಬು ಜಾತ್ರೆದ ಲೆಕ್ಕೋಡು ಸಂಪ್ರದಾಯದ ಕೋರ್ದಟ್ಟ ನಡತೊಂದಿತ್ತದ. ಈ ಸರ್ತಿ ಕಾನೂನು ಮೀರಿದ ಕೋರಿದ ಕಟ್ಟ ನಡಪಾದಿತ್ತದ. ಪುತ್ತೂರು ಶಾಸಕರು ಅಶೋಕ್ ಕುಮಾರ್ ಸೇರ್ದು ಒಟ್ಟು 17 ಜನ ತಮ್ಮಿತ್ತು ಕೇಸ್ ಪಾಡ್ದಿನ ಸಂಗತಿ ನಡೆತದಂಡ. ಪುದರ್ಪುಯಿ ಕಾರ್ಣಿಕದ ಕ್ಷೇತ್ರ ಬಂಟ್ವಾಳ ತಾಲೂಕು ವಿಟ್ಲ ಕೈತಲ್ದ ಕೇಪು ಶ್ರೀ ಉಳ್ಳಾಲ್ದಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಕಜಂಬು ಜಾತ್ರೆ ಇಸೆ ಸಾಧಿತದ ಜಾತ್ರೆಗೆ ಸಂಪ್ರದಾಯದಂಚ ಕೋರ್ದಟ್ಟ ನಡಪುಂಡು ಆಂಡ ಇದು ಸಂಪ್ರದಾಯದ ಆಚರಣೆಗೆ ಸರ್ಕಾರದ ಒಪ್ಪಿಗೆ ಇಜ್ಜಂದ ಕ್ಷೇತ್ರ ಕೈತಲ್ದ ಕಂಡುಡು ನಡತೊಂದಿತ್ತಿನ ಕೋರಿದ ಕಟ್ಟದ ಮೆತ್ತು ಪೊಲೀಸರ ಕಾರ್ಯಾಚರಣೆ ನಡಪಾದ ಪುತ್ತೂರು ಶಾಸಕರ ಅಶೋಕ್ ಕುಮಾರ್ ಸೇರ್ದು ಒಟ್ಟು 17 ಜನ ತಮ್ಮಿತ್ತು ಕೇಸ್ ಪಾಡ್ದೇರ. ಕೇಪು ಗ್ರಾಮದ ಕೇಪು ಪಂಪನ ಜಾಗೆಡು ಮುರಳೀಧರ ರೈ ಪಂಪನರನ ಕಂಡುಡು ಕಾನೂನು ಮಿಡ್ದು ಕೊರ್ದಟ್ಟ ನಡಪುಂಡು ಪಂಪನ ಮಾಹಿತಿ ದಿಕ್ಕಿನ ವಿಟ್ಲ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಪೊಲೀಸರ್ನ ಒಟ್ಟುಗು ಜಾಗೆಗೆ ಬನ್ನಗ 4 ಜನ ಕೋರಿ ಪತ್ತೊಂದು ಕೂಟ ಸೇಡ್ದಿನ ತೂಜಿದಂಡ. ಅಲ್ಪ ಸೇಡ್ದಿನ ಜನಕ್ಲಿಗೆ ಕಾನೂನು ಬಗೆಟ್ ಪೊಲೀಸರು ತೆರಿಪಾದಿರ ಅಂಡ ಈ ಪುರ್ತೊಡ ಅವಲಿತ್ತಿನ ಪುತ್ತೂರು ಶಾಸಕರ ಅಶೋಕ್ ಕುಮಾರ್ ಕಾನೂನು ದಾಂತೆ ನಡಪೊಂದಿತ್ತಿನ ಕೋರ್ದಟ್ಟನು ದುಂಬರಿಪೆರೆ ಉಮೇದು ಕೊಡ್ತೇರ. ಕೋರ್ದಟ್ಟ ದುಂಬರಿದಂಡ ಅಂಚಾದ ವಿಟ್ಲ ಪೊಲೀಸ್ ಸ್ಟೇಷನ್ದ ಇನ್ಸ್ಪೆಕ್ಟರ್ ಅಗತ್ಯ ಪೊಲೀಸ್ ಭದ್ರತೆದ ಒಟ್ಟುಗು ಕೋರಿ ಕಟ್ಟೊಂದಿತ್ತಿನ 14 ಜನಕ್ಲನ್ನು ಸ್ವಾಧೀನುಗುದೆತ್ತೊಂದು ಒಟ್ಟುಗು 22 ಪೂಂಜೆ ಕಟ್ಟದ ಕೋರಿ ಬೊಕ ಎಕ್ಕಟ್ಟುನ ಬಾಲನ ಸ್ವಾಧೀನ ಮಲ್ತೊಂದೆರ. ಮುರಳೀಧರ ರೈ ಪಂಪನರನ ಜಾಗೆಡು ಒವ್ವೇ ಲೈಸೆನ್ಸ್ ಇಜ್ಜಂದೆ ಕಾನೂನು ಮೀರ್ದು ಕೋರಿದ ಕಟ್ಟ ನಡಪಾಯರೆ ಉಮೇದು ಕೊರ್ನೆಡ್ದವರ ಪುತ್ತೂರು ಶಾಸಕರ್ನ ಮಿತ್ತು ಬೊಕ ಬಾಕಿ 14 ಜನ ತಮ್ಮಿತ್ತು ವಿಟ್ಲ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದನೆಂದು ಪೊಲೀಸರು ಮಾಹಿತಿ ಕೊಡ್ತಾರೆ. ಮೊಗರ್ನಾಡು ದೇವಮಾತಾ ಇಂಗ್ರೇಜಿಗೆ 250 ವರ್ಷಾಯಿನ ಸಂಭ್ರಮದ ಆಚರಣೆ ಜನವರಿ 1 ನಡಪರೆ ಉಂಡೊಂದು ಇಂಗ್ರೇಜಿದ ಪ್ರಧಾನ ಧರ್ಮಗುರು ಅನಿಲ್ ಕೆನ್ಯು ಡಿಮೆಲ್ಲೋ BC ರೋಡ್ ದ ಪ್ರೆಸ್ ಕ್ಲಬ್ ತೆರಿಪಾದಿರ. ಬಂಟ್ವಾಳ ತಾಲೂಕದ ಮೊಗರ್ನಾಡು ದೇವಮಾತಾ ಇಂಗ್ರೇಜಿದ ಪ್ರಧಾನ ಧರ್ಮಗುರು ಕೆನ್ಯು ಡಿಮೆಲ್ಲೋ BC ರೋಡ್ ದ ಪ್ರೆಸ್ ಕ್ಲಬ್ ಸುದ್ದಿ ಕೊಟ್ಟು ಪಾತ್ರದ ಇಂಗ್ರೇಜಿಗೆ 250 ವರ್ಷಾಯಿನ ಸಂಭ್ರಮದ ಆಚರಣೆ ಜನವರಿ 1 ನಡಪುಂಡು ಮೊಡಂಕಾಂಪು ಬಾಲಯಸು ಇಂಗ್ರೇಜಿರದು ಮೊಗರ್ನಾಡು ಇಂಗ್ರೇಜಿ ಬೇತನೆ ಪುಟ್ಟು ಪಡೆದು ಸ್ವಂತ ನಿಲೇಟ್ 1775 ಅಮ್ಟೂರು ಕರಿಂಗಾಣ ಪಂಪನ ಜಾಗೆಡ ಕಾರ್ಯ ಸುರುಮಲ್ತದಿತ್ತಂಡು. ಇತ್ತ ಇಂಗ್ರೇಜಿಗೆ 250 ವರ್ಷ ಆಂಡು 250 ವರ್ಷದ ನಂಬಿಕೆ ಸೇವೆ ಬೊಕ ಸಾಕ್ಷ್ಯದ ಮಹತ್ವ ದಿಂಜಿತಿ ಪ್ರಯಾಣ ಬಗೆಟ್ ಸಂಭ್ರಮದ ಕಾರ್ಯಕ್ರಮ ದಿವೊಂದು ಪಂಡೇರ. 2024 ಡಿಸೆಂಬರ್ 2025 ಡಿಸೆಂಬರ್ ಮುಟ್ಟ ಜುಬಿಲಿ ವರ್ಷಾದ ಆಚರಣೆ ಮಲ್ತದ ವರ್ಷ ಕಾರ್ಯಕ್ರಮ ನಡಪಾದ. ಡಿಸೆಂಬರ್ 28 KC ಮಾರ್ಗೋಡ್ದು ಪುದೆ ಕಾಣಿಕೆ ಮೆರವಣಿಗೆ ನಡಪರೆ ಉಂಡು. 250ನೇ ವರ್ಷಾಚರಣೆದ ಮುಗಿತಲ 2026 ಜನವರಿ 1 ನಡಪುಂಡು. ಕುಡ್ಲ ಕ್ರೈಸ್ತ ಧರ್ಮ ಪ್ರಾಂತ್ಯದ ಬಿಷಪರ ಡಾಕ್ಟರ್ ಪೀಟರ್ ಪೌಲ್ ಸಾಲ್ದನ ಗುರ್ಕಾರ್ಮೆಡು ಸೊಲ್ಮೆ ಸಂದಾವನ ಬಲಿಪೂಜೆ ನಡಪರೆ ಉಂಡು. 250 ಹೆಚ್ಚ ಧರ್ಮಗುರುಕುಲು ಈ ಬಲಿಪೂಜೆಡು ಪಾಲ್ದುತ್ತುನ್ವೇರು. ಅವ್ಯದಿನ ಪೈ 5 ಗಂಟೆಗೆ ಇಂಗ್ರೇಜ್ದ ಪಿದೈದ ಮೈದಾನಡು 250ನೇ ಜುಬಿಲಿ ಸಂಭ್ರಮಾಚರಣೆ ಮುಗಿತಲ ದಿವೊಂದುನೊಂದು ಧರ್ಮಗುರು ಅನಿಲ್ ಕೆನ್ಯು ಡಿಮೆಲ್ಲೋ ಪಂಡೆರ. ಇಂಗ್ರೇಜಿದ ಒತ್ತು ಗುರುಕಾರ್ಯದ ಸಂತೋಷ್ ಡಿಸೋಜಾ, ಕಾರ್ಯಂತರ ವಿಲ್ಫ್ರೆಡ್ ಲೋಬೋ, ಸರ್ವ ಆಯೋಗಲಿನ ಸಂಚಾಲಕಿ ಎಮಿಲಿಯಾ ನಡಿಕುನ್ನ, ಪ್ರಚಾರ ಸಮಿತಿ ಸಂಚಾಲಕರ ರೋಷನ್ ಬರ್ಬೋಜಾ, ಜುಬಿಲಿ ಸಮಿತಿದ ಸಂಚಾಲಕರ ನವೀನ್ ಸುದ್ದಿ ಕೊಟ್ಟಿದ್ದಾರೆ. ಈ 250 ವರ್ಷಗಳ ಅವಧಿಯಲ್ಲಿ ದೇವಾಲಯವು ಸಮಗ್ರ ಮಾನವ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿದ್ದು, ವಿಶೇಷವಾಗಿ ಈ ಕೆಳಗಿನ ಕ್ಷೇತ್ರಗಳಲ್ಲಿ ಎಲ್ಲ ಜಾತಿ, ಮತ ಹಾಗೂ ಧರ್ಮದ ಜನರಿಗೆ ಸೇವೆಯನ್ನು ನೀಡಿದೆ. ಈ ಧರ್ಮ ಕೇಂದ್ರವು ವಿವಿಧ ಮತ ವಿಶ್ವಾಸಿಗಳಿಗೆ ತಮ್ಮ ಜೀವನವನ್ನು ಆಧ್ಯಾತ್ಮಿಕವಾಗಿ ಶ್ರೀಮಂತಗೊಳಿಸಲು ಶ್ರಮಿಸುತ್ತಾ ಬಂದಿದೆ. ದೈವಿಕ ಮೌಲ್ಯಗಳನ್ನು ಬೆಳೆಸಲು 250 ವರ್ಷಗಳಿಂದಲೂ ಶ್ರಮಿಸುತ್ತಾ ಬಂದಿದೆ. ಆರೋಗ್ಯ ಸೇವೆ, ಜನರ ಬಡತನ ಗಮನಿಸಿದ ಹಿಂದಿನ ಧರ್ಮಗುರುಗಳು ರೋಗ ರುಜಿನಗಳಿಂದ ನರಳುತ್ತಿದ್ದ ಬಡ ರೋಗಿಗಳಿಗೆ ಚಿಕಿತ್ಸೆಗೆ ಸೌಲಭ್ಯ, ಆರೋಗ್ಯ ಜಾಗೃತಿ, ಸ್ವಚ್ಛತೆ ಮತ್ತು ರೋಗಿಗಳ ಆರೈಕೆಯ ಮೂಲಕ ಸಮಾಜಕ್ಕೆ ಸೇವೆ ನೀಡುತ್ತಾ ಬಂದಿದೆ. ಇತ್ತ ಜನಕುಲು ಧರ್ಮದ ಬಗೆಟು ಉಮೇದು ಕಳೆವೊಂದುಲ್ಲೆರ ಅಧ್ಯಯನದ ಕೊರತೆರ್ದು ಈ ಸ್ಥಿತಿ ಬೈದಣಂದು ಗುರುಪುರ ಜಂಗಮ ಸಂಸ್ಥಾನದ ಶ್ರೀ ರುದ್ರಮಣಿ ಸ್ವಾಮೀಜಿ ಪಂತೆರ ಉರ್ವಾ ಶ್ರೀ ಮಾರಿಯಮ್ಮ ದೇವಸ್ಥಾನದ ಸಭಾಂಗಣೋಡ್ ನಡೆತಿನ ಧರ್ಮಾವಲೋಕನ ಸಭೆಟ್ ಆರು ಪಾತಿರಿಯರು. ಕುಡ್ಲದ ಉರ್ವ ಶ್ರೀ ಮಾರಿಯಮ್ಮ ದೇವಸ್ಥಾನದ ಸಭಾಂಗಣೋಡ ಐತಾರ ಗುರುಪುರ ದೋಣಿಂಜಗುತ್ತು ಗಡಿಪತ್ತಿನಾರ ಪ್ರಮೋದ್ ಕುಮಾರ್ ರೈ ದುಂಬಾಳ್ತಿಡ ವಿಶ್ವ ಹಿಂದೂ ಪರಿಷತ್ ಹಿಂದೂ ಯುವ ಸೇನೆ ಬಕ ತುಳುನಾಡ ರಕ್ಷಣಾ ವೇದಿಕೆದ ಜತೆ ಸಿರಿಗಿಡ ಧರ್ಮಾವಲೋಕನ ಸಭೆ ವಿಚಾರಕೂಟ ನಡೆತಂಡ. ಸಾಹಿತಿ ವಿದ್ವಾಂಸರು ಭಾಸ್ಕರ್ ರೈ ಕುಕ್ಕುವಳ್ಳಿ ಎತ್ಕೊಂಡು ಪ್ರಮೋದ್ ಕುಮಾರ್ ರೈ ಸುರುತ್ತ ಪಾತೆರ ಪಂಡ್ಯರ
ಗುರುಪುರ ಜಂಗಮ ಮಠ ಸಂಸ್ಥಾನದ ಶ್ರೀ ರುದ್ರಮಣಿ ಸ್ವಾಮೀಜಿ, ವಿದ್ವಾನ್ ಪಂಜ ಭಾಸ್ಕರ ಭಟ್, ಶರವು ರಾಘವೇಂದ್ರ ಶಾಸ್ತ್ರಿಲಿಂಚ ಬಿನ್ನೇರ್ನ ಸೇರಿಗಿಡ ಕಠಿಲ್ ಶ್ರೀ ಹರಿನಾರಾಯಣದಾಸ ಅಸ್ರಣ್ಣ ಕಾರ್ಯಕ್ರಮ ಉದಿಪನ ಮಲ್ತೆರ. ಹರಿನಾರಾಯಣದಾಸ ಅಸ್ರಣ್ಣ ಪಾತೆರ್ದು ದೇವಸ್ಥಾನಲಿಡ್ ಅಗಮಶಾಸ್ತ್ರದಂಚ ಪೂಜೆ ನಡಪುಂಡು ದೇವಸ್ಥಾನಲಿಗು ಪೋವಂದೆನೆ ದೂರಿನ ಒಂಜಿ ವರ್ಗುಡ್ದು ಅಪಾಯ ಹೆಚ್ಚ ಉಂಡು. ಆಚರಣೆಡು ಒಂಜೊಂಜಿ ದೇವಸ್ಥಾನಡು ಒಂಜೊಂಜಿ ವಿಧಿ ವಿಧಾನ ಉಂಡು ಪಂಡೆರ. ಶರವು ರಾಘವೇಂದ್ರ ಶಾಸ್ತ್ರಿಲು ಪಾತೆಡ್ದು ದೇವಸ್ಥಾನಲು ಧರ್ಮ ಜಾಗೃತಿ ಮಲ್ಪುಂಡು ಒಂಜಿ ಜಾಕೆಡ್ ವರ್ಷಗಟ್ಲೆ ಧಾರ್ಮಿಕ ಆಚರಣೆಗಳು ನಡತಂಡ ಅವೊಂಜಿ ಆಕರ್ಷಣೆ ಉಂಡಾಪಣೊಂದು ಪಂಡೆರ. ರುದ್ರಮುನಿ ಸ್ವಾಮೀಜಿ ಪಾತೆಡ್ದು ಇತ್ತ ಜನಕುಲು ಧರ್ಮದ ಬಗೆಟ್ ಉಮೇದ್ ಕಳೆ ಹೊಂದಿರ. ಅಧ್ಯಯನದ ಕೊರತೆಡ್ದು ಧರ್ಮಗು ಈ ಸ್ಥಿತಿ ಬೈದನೊಂದು ಪಂಡೆರ. ರಾಜ್ಯ ಧಾರ್ಮಿಕ ಪರಿಷತ್ತದ ರವಿಶಂಕರ ಶೆಟ್ಟಿ ಬಡಾಜೆ, ಬಪ್ಪನಾಡು ಕ್ಷೇತ್ರದ ಪ್ರಸಾದ್ ಭಟ್, ಧಾರ್ಮಿಕ ನಾಯಕರು ಭುಜಂಗ ಶೆಟ್ಟಿ ಜಪ್ಪಗುಡ್ಡೆಗುತ್ತು, ನಿತ್ಯಾನಂದ ಆಶ್ರಮ ಗುರುವನತ ಶ್ರೀ ವಿದ್ಯಾನಂದ ಭಾರತಿ ಸ್ವಾಮೀಜಿ, ಕೂಳೂರು ಬೂಡು, ಆಶಿಕ್ ಕುಮಾರ್ ಜೈನ್, ಮೂಲ್ಕಿ ಅರಂತಲ್ದ ದುಗ್ಗಣ್ಣ ಸಾವಂತರಿಸಿರ, ಬೆದ್ರದ ಜಗದೀಶಾಧಿಕಾರಿ, ರೋಹಿತ್ ಕುಮಾರ್ ಕಟೇಲ್, ಉರ್ವ ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮೊಕ್ತೇಸರಿರ ಲಕ್ಷ್ಮಣ ಕೋಡಿಕಲ್, ಡಾಕ್ಟರ್ ಎಂ ಅಣ್ಣಯ್ಯ ಕುಳಾಲ್, ವಾರ್ತಾಮಣಿ ಪ್ರಕಾಶ್ ಇಲಾಂತಿಲ, ಹಿಂದೂ ಯುವ ಸೇನೆದ ಮರ್ಯಾದೆ ಗುರುಕಾರ್ಯರು ಭಾಸ್ಕರ ಚಂದ್ರಶೆಟ್ಟಿ, ಕಮಲಾಕ್ಷ ಗಂಧಕಾಡ್, ಜನಾರ್ದನ ಅರ್ಕುಳ ಇಂಚ ಬೇತೆ ಬೇತೆ ವಲಯದ ನಾಯಕರು ಸಬಿಟ್ಟಿದ್ದೆರ. ತುಳುನಾಡ ರಕ್ಷಣಾ ವೇದಿಕೆದ ಗುರುಕಾರ್ಯರು ಯೋಗಿ ಶೆಟ್ಟಿ ಜಪ್ಪು ಸೊಲ್ಮೆ ಸಂದಾಯರು, ಶಿವಾನಿ ಕಾರ್ಯಕ್ರಮ ಸುಧಾರ್ತೆ ಕೊರಿಯರು. ದೇವಸ್ಥಾನದ ಪೂಜೆಯ ಕುರಿತಾಗಿ ಒಂದಷ್ಟು ಆಕ್ಷೇಪಗಳನ್ನು ಮಾತಾಡ್ತಾರೆ. ಅವರು ದೇವಸ್ಥಾನಕ್ಕೆ ಬರುವುದಿಲ್ಲ. ದೇವಸ್ಥಾನ ನಡೆಯತಕ್ಕಂಥ ಕಟ್ಟುಕಟ್ಟುಗಳ ಬಗ್ಗೆ DC ಅವರಿಗೋ ಕಮಿಷನರ್ಗೋ ಕಂಪ್ಲೇಂಟ್ ಬರೀತಾರೆ. ಅವರು ದೇವಸ್ಥಾನಕ್ಕೆ ಬರುವುದಿಲ್ಲ. ದೈವಾರಾಧನದ ಕುರಿತಾಗಿ ಒಂದಷ್ಟು ಬೈತಾರೆ. ಅವರು ಯಾವುದೇ ಕೋಲ ನೋಡಲಿಕ್ಕೆ ಬರುವುದಿಲ್ಲ. ಅವರು ಮಾತಾಡಿದ್ದು ಯೂಟ್ಯೂಬ್ಗಳಲ್ಲಿ ತಿರ್ಗ್ತಾ ಏನಾಗ್ತಾ ಉಂಟು ಹೇಳಿದರೆ, ಹಿಂದೂ ಧರ್ಮ ಸರಿ ಇಲ್ಲ ಎನ್ನುವಂತಹ ಮಟ್ಟಕ್ಕೆ ನಾವು ಬಂದು ಮುಟ್ಟಿದ್ದೇವೆ. ಈಗ ಅದನ್ನು ಸಮರ್ಥನೆ ಮಾಡುವ ಕಷ್ಟ ಬಂದಿದೆ ನಮಗೆ. ನಾವು ಒಂದು ತಿಳ್ಕೊಳ್ಬೇಕು, ಪ್ರಶ್ನಾಚಿಂತನೆ ಮಾಡುವಾಗ ಏನೆಲ್ಲ ಆ ಕ್ಷೇತ್ರದಲ್ಲಿ ನಡಿಬೇಕು, ಅದರ ಕ್ರಮಗಳೇನು ಅಂತ ಹೇಳಿ ತಂತ್ರಿ ವರ್ಗದವರು, ಪೂಜೆಯವರು, ಹಾಗೆ ಅದನ್ನು ಸ್ಥಾಪನೆ ಮಾಡಿದಂಥವರು ನಿಶ್ಚಯ ಮಾಡಿದ ನಂತರ ವರ್ಷಾನುಗಟ್ಟಲೆ ಆ ಆಚಾರವನ್ನು ಮಾಡಿದಾಗ ಅಲ್ಲಿ ಒಂದು ವಿಶೇಷ ಶಕ್ತಿ ಬರ್ತದಂತೆ. ಯಾವಾಗ ನೀವು ಆ ಆಚಾರಗಳನ್ನು ಬಿಟ್ಟರೆ ನಕಾರಾತ್ಮಕ ಶಕ್ತಿಗಳು ಆ ದೇವರ ಆ ಧರ್ಮದ ಅನುಗ್ರಹವನ್ನು ಮನುಷ್ಯರಿಗೆ ಸಮಾಜಕ್ಕೆ ತಲುಪಲಿಕ್ಕೆ ಅಡ್ಡ ನಿಲ್ತವೆ ಅಂತೇಳಿ ಶಾಸ್ತ್ರವಚನ. ನಾವು ವೇದ ಇರ್ಬೋದು, ಉಪನಿಷತ್ತುಗಳನ್ನು ಇರ್ಬೋದು, ನಾವು ನಮ್ಮ ಮಕ್ಕಳಿಗಾಗಲಿ ಅಥವಾ ನಾವು ಆಗಲಿ ಓದಲಿಲ್ಲ. ಆ ಓದೋದಲ್ಲೇ ಇರೋಂಥದ್ದು ಈ ಪರಿಸ್ಥಿತಿಗೆ ಕಾರಣ ನಮ್ಮಲ್ಲಿ. ಯಾಕಂದರೆ ನಮ್ಮಲ್ಲಿ ಒಡೆದು ಆಳುವಂಥ ನೀತಿಗಳು ಸುಮಾರು ನಡೀತಂತ ಇರೋಂಥದ್ದು. ರಾಜಕೀಯವಾಗಿ ಇರ್ಬೋದು, ನಮ್ಮನ್ನು ಭಾಳಷ್ಟು ಒಡೆದು ಆಳ್ತಾ ಇರೋಂಥದ್ದು. ರಾಯಿ ಕೈತ್ರೋಡಿದ ಮಂತ್ರದೇವತೆ ಕೊರಗಜ್ಜ ಕ್ಷೇತ್ರಡು ಹೊಸ ಶಿಲೆಕಲ್ಲದ ಕೊರಗಜ್ಜ ದೈವದ ಮೂರ್ತಿ ಪ್ರತಿಷ್ಠೆ ಮಂತೆ ನೆಡ್ವಕ್ಕ ಸುರುತ್ತ ಸಟ್ಟಿದ ವರ್ಷದ ಕೋಲ ಶನಿವಾರ ರಾತ್ರಿ ನಡೆತಂಡ ಎಡ್ತುಬಕ್ಕ ಪರಕದ ಕೋಲ ಕೊರಿಯರು. ಬಂಟ್ವಾಳ ತಾಲೂಕದ ರಾಯಿ ಕೈತ್ರೋಡಿದ ಮಂತ್ರದೇವತೆ ಕೊರಗಜ್ಜ ಕ್ಷೇತ್ರಡು ಹೊಸ ಶಿಲೆಕಲ್ಲದ ಕೊರಗಜ್ಜ ದೈವದ ಮೂರ್ತಿ ಪ್ರತಿಷ್ಠೆ ಮಲ್ತಿ ನೆಡ್ದು ಬೊಕ್ಕ ಸುರುತ್ತ ವರ್ಷಾದಿ ಕೊಲ ಬೊಕ್ಕ ಪರಕದ ಕೊಲ ಶನಿವಾರ ರಾತ್ರಿ ಅಟ್ಟಣೆ ಮಲ್ದಿತ್ತೆರ. ಸುರುಕ್ ಮಂತ್ರ ಜಾವದೆ ದೈವದ ಕೊಲ ಎಡ್ದು ಬೊಕ್ಕ ಕೊರಗಜ್ಜ ದೈವದ ಕೊಲ ನಡೆತಂಡ ಊರು ಪರ ಊರ್ಲಿನ ಭಕ್ತರ ದಿಂಜ ಜನ ಇತ್ತದ ಇರ್ವೀರ್ ಕಾರ್ಣಿಕದ ಶಕ್ತಿಲನ ಕೋಲತುದು ಪ್ರಸಾದ ತೆತ್ತೊಂಡೆರ. ರಾಯಿ ಕೈತ್ರೋಡಿ ಕ್ವಾರ್ಟರ್ಸ್ ಇಲ್ಲಲ್ದ ಲೋಕೇಶ್ ಚಂದ್ರಾವತಿ ಬಕ ಜೋಕ್ಲು ಮಂತ್ರ ಜಾವದೆ ಬಕ ಕೊರಗಜ್ಜನ ಆರಾಧನೆ ಮಲ್ತೊಂದಿತ್ತದ ದೈವಲನ ಎಂಬ ನಟ್ಟೊಂದು ಪ್ರಸಾದ ತೆತ್ತೊಂಡೆರ. ವರ್ಷಾದಿ ಕೋಲರ್ದು ಬಕ ಮಂತ್ರ ಜಾವದೆನ ಪರಕದ ಕೋಲ ಬಕ ಕೊರಗಜ್ಜನ ಪರಕದ ಜೋಡು ಕೋಲ ನಡೆತಂಡ.
ಅಧ್ಯಕ್ಷರು ಸನ್ಮತಿಯವರು ಬ್ಯಾಟಿಂಗ್ ಪಡೆಯುವ ಮಾನವ ಉದ್ದೇಶ ಪ್ರಕಾರವಾದ ಶ್ರೀಲ ಪ್ರಭು ಪಾದಿರ ಶ್ರೀಕೃಷ್ಣನ ಪರಮ ದಾಸರಾದಿತ್ಯರ ಅಂಜಾದೆ 6 ವಿಶ್ವಗುರುವಾಯರಂದು ಹರಿದ್ವಾರ ನಿರಂಜನೆ ಅಖಾಡದ ಆಚಾರ್ಯರ ಮಹಾಮಂಡಲೇಶ್ವರ ಕೈಲಾಶಾನಂದ ಗಿರಿ ಮಹಾರಾಜ್ ಪಂತ್ಯರ ಒಡಿಪುಡು ಶ್ರೀಕೃಷ್ಣ ಸಮರ್ಪಣೋತ್ಸವ ಕಾರ್ಯಕ್ರಮ ಉದಿಪನ ಮಲ್ತದ 6 ಆಶೀರ್ವಚನ ಕೊರಿಯರ ಉಡಿಪು ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯರನ್ನ 4ನೇ ಪರ್ಯಾಯದಲ್ಲಿ ಕೊಡ್ಬೇಕು ಅಂತಾರಾಷ್ಟ್ರೀಯ ಶ್ರೀಕೃಷ್ಣ ಪ್ರಜ್ಞಾ ಸಂಸ್ಥೆ ಇಸ್ಕಾಂದ ನಿಲೆಟ್ ಶ್ರೀಲ ಪ್ರಭು ಪಾದರಿಗೆ ಪ್ರಯಾಗರಾಜ್ಯದ ಮಹಾಕುಂಭಮೇಳೋಡು ಕೊಡ್ತೇನೆ ವಿಶ್ವಗುರು ಬಿಡದಿನ ಉಡಿಪು ಶ್ರೀಕೃಷ್ಣ ದೇವರಿಗೆ ಸಮರ್ಪಣೆ ಮಲ್ಪನ ಶ್ರೀಕೃಷ್ಣ ಸಮರ್ಪಣೋತ್ಸವ ಕಾರ್ಯಕ್ರಮ ಐತರ ಉಡಿಪು ಶ್ರೀಕೃಷ್ಣ ಮಠದ ಅಂಗಣ ನಡೆತಂಡ ಇಸ್ಕಾನ್ ಬೆಂಗಳೂರು ಸಂಸ್ಥೆದ ಒತ್ತು ಗುರ್ಕಾರ್ಯರ ಚಂಚಲಾಪತಿ ದಾಸ ಮಾತರೆಲ್ಲ ಎತ್ಕೊಂಡಿರ ಬೆಂಗಳೂರು ಇಸ್ಕಾನ್ ಅಕ್ಷಯ ಪಾತ್ರ ಫೌಂಡೇಶನ್ ಗುರ್ಕಾರ್ಯರ ಮಧು ಪಂಡಿತ ದಾಸ ಸುರುತ್ತ ಪಾತ್ರ ಪಂಡ್ಯರ ಹರಿದ್ವಾರ ನಿರಂಜನೆ ಅಖಾಡದ ಆಚಾರ್ಯ ಮಹಾಮಂಡಲೇಶ್ವರ ಕೈಲಾಶಾನಂದ ಗಿರಿ ಮಹಾರಾಜ್ ಶ್ರೀಕೃಷ್ಣ ಸಮರ್ಪಣೋತ್ಸವ ಕಾರ್ಯಕ್ರಮ ಉದಿಪನ ಮಲ್ತಿರ ಶ್ರೀಕೃಷ್ಣ ಸಮರ್ಪಣೋತ್ಸವಂ ಫಲಕ ಉದಿಪನ ಮಲ್ತಿರ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಸಂಪುಲಿತಿನ ಶ್ರೀಲ ಪ್ರಭುಪಾದ ಚರಿತಾಮೃತಂ ಬೂಕು ಬಿಡುಗಡೆ ಅಂಡ್ ವಿಶ್ವಗುರು ಬಿಡ್ದುಕುರ್ನ ಪುರ್ತದ ವಿಡಿಯೋ ಪ್ರದರ್ಶನ ನಡೆತಂಡ ಪರ್ಯಾಯ ಪುತ್ತಿಗೆ ಉಡಿಪು ಶ್ರೀಕೃಷ್ಣ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯರ ಶ್ರೀಲ ಪ್ರಭು ಪಾದಿರನ ಮೂರ್ತಿಗೆ ಶ್ರೀಕೃಷ್ಣನ ಬುಳ್ಳಿ ಕಿರೀಟದಿದ್ದು ಪುರ್ಪಾರ್ಚನೆ ಮಲ್ತಿರ ಕೈಲಾಸಾನಂದ ಗಿರಿ ಮಹಾರಾಜ್ ಆಶೀರ್ವಚನ ಕೊಡ್ದು ಇಸ್ಕಾನ್ ಸಂಸ್ಥೆದ ತಾಪಕಿರ ಶ್ರೀಲ ಪ್ರಭು ಪಾದರಿಗೆ ವಿಶ್ವಗುರು ಬಿಡ್ದು ಕೊರಿಯರೆ ತೀರ್ಮಾನ ಮಲ್ಪನಗ ಪಾಕಜನ ಇರೋದ ಮಲ್ತಿರ ಜಾಗ್ರತೆ ಪಂಡಿರ ಅಂಡಲ ಮಹಾದೇವನ ಇಚ್ಛೆ ಏಪೊಗ್ಲ ಬದಲಾವಂದು ಶ್ರೀಲ ಪ್ರಭು ಪಾದಿರ ಶ್ರೀಕೃಷ್ಣನ ಪರಮ ದಾಸರಾದಿತ್ಯ ನೀಡಿದವರನ್ನೇ 6 ವಿಶ್ವಗುರು ಆಯರೆಂದು ಪಂಡಿರ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಪಾತ್ರೆಡ್ದು ಶ್ರೀಕೃಷ್ಣ ಸಮರ್ಪಣೋತ್ಸವ ಉಡಿಪುದ ಇತಿಹಾಸಡು ಬಂಗಾರದ ಅಚ್ಚರುಡು ಬರೆದು ದೀಪನ ದಿನ ಕಲ್ಚಿಗುಡು ದೇವಿರನ ಅವತಾರ ಇಜ್ಜೆ ಅಂಚದ ಮಾತಾ ಸಾಧನೆಗೆ ಮೂಲ ಆದುಪ್ಪನ ಶ್ರೀಕೃಷ್ಣೆ ಭಕ್ತರನ ಅವತಾರುಡು ಧರ್ಮ ರಕ್ಷಣೆ ಮಲ್ತೊಂದುಲ್ಲೆರಂದು ಪಂಡಿರ ಪುತ್ತಿಗೆ ಮಠದ ಕಿರಿಯ ಸ್ವಾಮೀಜಿ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದ್ಯರ ಇಸ್ಕಾನ್ ಬೆಂಗಳೂರು ಅಕ್ಷಯ ಪಾತ್ರ ಫೌಂಡೇಶನ್ದ ಗುರುಕಾರ್ಯರ ಮಧು ಪಂಡಿತ ದಾಸ ಪುತ್ತಿಗೆ ಮಠದ ವಿದ್ವಾಂಸರ ಡಾಕ್ಟರ್ ಬಿ ಗೋಪಾಲಾಚಾರ್ಯ ದಿವಾನರು ನಾಗರಾಜ ಆಚಾರ್ಯ ಅಂತಾರಾಷ್ಟ್ರೀಯ ಕಾರ್ಯಂತರ ಪ್ರಸನ್ನ ಆಚಾರ್ಯ ರಮೇಶ್ ಭಟ್ ಕಾರ್ಯಕ್ರಮಟಿತ್ತರ ಇಸ್ಕಾನ್ ಭಕ್ತರದ್ದು ಶ್ರೀರಾಮಕೃಷ್ಣ ಸಂಕೀರ್ತನೆ ನಲಿಕೆ ಅಟ್ಟಣೆ ಆದಿತ್ತಂಡ श्री राधा कृष्ण गौ गोपीनाथ श्याम कुंदर दा कुंद गिरी गोवर्धन की
सर्वेषां जनानां स्वीकारः, वो सभी लोगों ने स्वीकार किया। विश्व गुरु केवल भारत के लोगों ने, विश्व के लोगों ने या विश्व के कुछ लोगों ने, यहाँ तक कि कोर्ट ने भी उस पद को स्वीकार किया। ये बहुत बड़ी बात है। और क्यों न हो, श्रील प्रभुपाद जी भक्ति वेदांत के प्रवर्तक, दर्शक, मार्गदर्शक और सनातन परंपरा के पुरोधा थे। 100 वर्षों के बाद उनको विश्व गुरु उपाधि देने का अवसर ठाकुर जी ने, भगवान श्री कृष्ण ने मुझे दिया। इदं दिनं श्री कृष्णस्य अत्यंत संतोषदायकं दिनं। विश्वगुरु समर्पणेन श्रीकृष्णः अत्यन्तं सन्तुष्टः अद्य अस्मिन् दिवसे इति वयं भावयामः। श्रीकृष्णः सर्वदा भक्तवत्सलः। यदि भक्तानां वैभवं भवति श्रीकृष्णः सन्तुष्टः भवति। ನಮ್ಮ ಕುಡ್ಲಬಕ್ಕ ಟೀಮ್ ದುಬೈದ ಒಟ್ಟು ಸಿರಿಗಿಡ ನಂದಳಿಕೆ ಶ್ರೀಕಾಂತ ಭಟ್ರನ ಪ್ರಾಯೋಜನೆಡ ನಮ್ಮ ಕಂಬುಲ ನನ್ನ ತುಂಬುಲ ಬೂಕುದ 2024-25ನೇ ಸಾಲದ ಆವೃತ್ತಿ ಅಚ್ಚಿಮಾಲ್ತದಿತ್ತದ ಐತಾರವಯ್ಯಗ ಹೊಕ್ಕಾಡಿಗೋಳಿ ವೀರ ವಿಕ್ರಮ ಜೋಡುಕೆರೆ ಕಂಬಳೋಡು ಬೂಕು ಬಿಡುಗಡೆ ಅಂಡ್ ನಮ್ಮ ಕುಟ್ಲಬಕ ಟೀಮ್ ದುಬೈದ ಒಟ್ಟು ಸಿರಿಗಿಡ 2023-24ನೇ ಸಾಲಡ್ದಿಂಚ ಒಡಿಪು ಸೇರಿದ ದಕ್ಷಿಣ ಕನ್ನಡ ಜಿಲ್ಲಾ ಮಾತಾ ಕಂಬುಲದ ಗೆಂದಿನ ಎರುಕ್ಲೆನ ಯಜಮಾನ್ಯರು ಸಾಧಕ ಎರುಕುಲುಬಕ ಪ್ರತಿಯೊಂದು ಮಾಹಿತಿಯನ್ನು ಬೂಕುದ ರೂಪಡು ನಮ್ಮ ಕಂಬುಲ ನನ್ನ ದುಂಬುಲ ಪುದ್ರಡು ದಾಖಲೆ ಮಲ್ತೊಂದುಂಡು. ಈ ಸರ್ತಿ ಪುದರು ಪೋಯಿ ಕಂಬುಲದ ಸಾಧಕರು ನಂದಳಿಕೆ ಶ್ರೀಕಾಂತ ಭಟ್ರನ ಇಡೀ ಪ್ರಾಯೋಜನೆಡು 2024-25ನೇ ಸಾಲದ ಕಂಬುಲದ ಇವರಲುಪ್ಪುನ ಬೂಕುದ ಬಿಡುಗಡೆ ಕಾರ್ಯಕ್ರಮ ಐತರ ಬಯ್ಯಗ ಬೆಳ್ತಂಗಡಿ ಬಂಟ್ವಾಳ ತಾಲೂಕು ಗಡಿಜಾಗ್ಯದ ಹೊಕ್ಕಾಡಿಗೋಳಿ ವೀರ ವಿಕ್ರಮ ಜೋಡುಕೆರೆ ಕಂಬಳೋಡು ನಡೆತಂಡು. ಹೊಕ್ಕಾಡಿಗೋಳಿ ಕಂಬಳ ಸಮಿತಿದ ಗುರುಕಾರ್ಯರು ರಶ್ಮಿತ್ ಶೆಟ್ಟಿ ಕೈತೋಡಿ ಮಾತ್ರೆಲ್ಲ ಎತ್ಕೊಂಡು ಸಮಿತಿ ಹಿಡ್ದು ಮರ್ಯಾದಿ ಸಂದೈತ ಮಲ್ಪಾಯರು. ಸಾಹಿತಿ ಯಕ್ಷಗಾನ ಕಲಾವಿದರ ಕದ್ರ ನವನೀತ ಶೆಟ್ಟಿ ಸುರುತ್ತ ಪಾತ್ರ ಪಂಡದು ಬರ್ಪಿ ಸರ್ತಿ ಸೆಮಿಫೈನಲ್ಗೆ ಬತ್ತಿನ ಎರುಕ್ಲೆನ ಯಜಮಾನ್ಯರ್ನ ಮಾಹಿತಿಯನ್ನು ಕೂರ್ಕೊಂಡು ಪಣಪಿಲ ಕಂಬುಲಡ್ದಿಂಚ ಮಾಹಿತಿ ಒಟ್ಟು ಮಲ್ತೊಂದುಂಡು. ನಂದಳಿಕೆ ಶ್ರೀಕಾಂತ ಭಟ್ರನ ಕಂಬುಲ ಸಾಧನದಡಿ ಮಾಹಿತಿಂದಿಟ್ಟುಂಡು. ಈ ಸರ್ತಿ ಮಾತ ಪಟಪಾಡ್ದು ಇವರ ಕೊಡ್ತೊಂಡು ಪಂಡ್ಯರ ಕಂಬುಲದ ಎರುಕ್ಲೆನ ಯಜಮಾನ್ಯರು ಹಿರಿಯ ತೀರ್ಪುಗಾರರು ಒಳ್ಳೆಪಾಡಿ ಮನತನದ ಸಂಜೀವರಯ್ಯನೇ ಮಂಜಯ್ಯ ರೈ ನಮ್ಮ ಕುಡ್ಲ ಟೀಮ್ ದುಬೈದ ನಮ್ಮ ಕಂಬುಲ ನನ್ನ ದುಂಬುಲ ಮಾಹಿತಿ ಬುಕ್ಕನ್ನು ಬಿಡುಗಡೆ ಮಲ್ತೇರ. ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೇರ, ಕಂಬುಲ ಅಕಾಡೆಮಿದ ಸಂಚಾಲಕರು ಗುಣಪಾಲ ಕಡಂಬ, ಬೂಕುದ ಪ್ರಾಯೋಜಕರು ನಂದಳಿಕೆ ಶ್ರೀಕಾಂತ ಭಟ್, ವಕೀಲರು ಅಶ್ವಿನ್ ಕುಮಾರ್ ರೈ, ಪ್ರಶಾಂತ್ ಕಾಜವ ನರಿಂಗಾನ, ಮೋರ್ಲಾ ಗಿರೀಶ್ ಆಳ್ವ, ರಾಜೀವ ಶೆಟ್ಟಿ ಇಡ್ತೂರು, ಪ್ರಕಾಶ್ ಗರೋಡಿ, ಉನ್ನತ್ ಶೆಟ್ಟಿ, ಗಣೇಶ್ ನಾರಾಯಣ ಪಂಡಿತರ, ಸಚಿನ್ ಅಡಪ, ಹರೀಶ್ ಶೆಟ್ಟಿ, ನವೀನ್ ಶೆಟ್ಟಿ, ರಾಮಚಂದ್ರ ಶೆಟ್ಟಿ, ಹೈಕೋರ್ಟ್ ವಕೀಲರು ರಕ್ಷಿತ್ ಜೈನ್ ನಾರಾವಿ, ಸುದರ್ಶನ್ ಕಂಪ, ಭೋಜಿ ಶೆಟ್ಟಿ, ಅಶೋಕ ಮಸ್ಕತ್ ಇಂಚ ಕಂಬುಲದ ಇರುಕ್ಲೆನ ಯಜಮಾನರು ಉದ್ಯಮಿಲು ಬೇತ ವಲಯದ ನಾಯಕರು ಈ ಪೊರ್ತುಡಿದ್ದರು. ಈ ನಮ್ಮ ಕಂಬುಲ ನನ್ನ ದುಂಬುಲ ಈ ಕಾರ್ಯಕ್ರಮ ಆರಂಭ ಆತಿನಿ ಕೊಳಚೂರು ಕೊಂಡೆಟ್ಟು ಸುಕುಮಾರ್ ಶೆಟ್ಟಿನ ಚೆನ್ನೆ ಆ ಎರುತ್ತ ಒಂಜಿ ಮಾಹಿತಿನ ಸಂಪಲಿತಿನ ಆ ಕಾರ್ಯಕ್ರಮದ ಒಟ್ಟಿಗೆ ಈ ಸಲದ ಪಂಡ 2024-25ನೇ ಸಾಲದ ಕಂಬಳಲು ಓಲೋಲಾಂಡ್ ಐಟ್ ವಾ ವಿಭಾಗಡ್ ಏರೇರು ಇನಾಮು ಗೆಂದಿದೇರು ಎರು ಗಿಡತಿನ ಕುಲಿಯೇರು ಈ ಪೂರ್ಣ ಮಾಹಿತಿ ಉಪ್ಪುನಂಚಿನ ನಮ್ಮ ಕಂಬುಲ ಪುಸ್ತಕ ತಯಾರಾತಂಡು. ಬಹುಮಾನ ವಿತರಣಾ ಕಾರ್ಯಕ್ರಮದ ಚಿತ್ರಲ ಇಟ್ಟುಂಡು. ಸಂದೇಶ್ ಪೂಜಾರಿ ಮಂಗಳೂರು ಆರು ಈ ವರ್ಷ ಈ ಮಾಹಿತಿ ಸಂಗ್ರಹಕ್ಕೆ ಎಂಗಳಿಗೆ ಪೂರ್ಣ ಸಹಕಾರ ಕೊಡ್ತೇವೆ. ನಮ್ಮ ಮುರಣಿದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಡ್ ಸತತ 3 ವರ್ಷ ಬಲ್ಲದ ಮಲ್ಲ ವಿಭಾಗಡ್ ಸರಣಿ ಶ್ರೇಷ್ಠ ಪ್ರಶಸ್ತಿನ ಪಡೆಯಿನ ಒಂಜಿ ಮಾಹಿತಿನ ಕೊರೊಂದು ನಂದಳಿಕೆ ಶ್ರೀಕಾಂತ್ ಭಟ್ರು ಬಲ್ಲದ ಮಲ್ಲ ವಿಭಾಗದ ಸತತ 3 ವರ್ಷದ ಚಾಂಪಿಯನ್ ಹ್ಯಾಟ್ರಿಕ್ ಸಾಧನೆ ಮಲ್ದಿನ ಅರೆನ ಒಂಜಿ ಗೌರವ ಉನನಿ ಕುಡ್ಲದ ಪುರಭವನ ನಡತಂಡು ಐತ ಸಚಿತ್ರ ಮಾಹಿತಿಲ ಈ ಪುಸ್ತಕಡುಂಡು. ನನ್ನ ಬರ್ಪಿ ವರ್ಷಗೆ ಈ ಪುಸ್ತಕಡ್ ನಮ್ಗೆ ಸೆಮಿಫೈನಲ್ಗೆ ಬೈದಿನ ಎರ್ಲೆನ ಮಾಹಿತಿ ನಂಗೆ ಹೆಚ್ಚಾದ ಗೊತ್ತಾಪುಜಿ ಅವೆಲ್ಲ ಆ ದಾಖಲೆಯಾದ
ದೀಪಿನಂಚಿನ ಒಂಜಿ ವ್ಯವಸ್ಥೆಡ್ ನಮ್ಮ ತೀರ್ಪುಗಾರರ್ನಕುಲು ಎಂಗಳಿಗೆ ಸಹಕಾರ ಕೊರಡು ಮಾಹಿತಿ ಕೊರಡೊಂದು ವಿನಂತಿ ಮಲ್ತೊಂದುಲ್ಲ. ಅಂಚನೆ ಸುರುತ್ತ ಕಂಬ್ಲಡ್ದೆ ಪಣಪಿಲ ಕಂಬ್ಲಡ್ದೆ ಮಾಹಿತಿ ಸಂಗ್ರಹ ಶುರುವಾತುಂಡು. ಎಡಿಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡ ನಾನೆಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.